ದಕ್ಷಿಣ ಭಾರತದ ಪರಮ ಪುಣ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿಯುವಂತಹ ಪಾವನ ನದಿ ನೇತ್ರಾವತಿ. ರೈತರ ಜೀವನದಿಯಾಗಿ ಭಕ್ತರ ಪುಣ್ಯ ನದಿಯಾಗಿ ಹರಿಯುವಂತಹ ನೇತ್ರಾವತಿ ಹಿಂದಿನಂತಿಲ್ಲ. ಭಕ್ತರ ನಂಬಿಕೆಗೆ ಅವರು ಎಸೆಯುವ ತ್ಯಾಜ್ಯಗಳಿಂದ ನೇತ್ರಾವತಿ ಮಲಿನವಾಗಿದ್ದಾಳೆ. ಇದೀಗ ನೇತ್ರಾವತಿಯನ್ನ ಮತ್ತೆ ಶುದ್ಧಳನ್ನಾಗಿಸುವಂತಹ ಪ್ರಯತ್ನ ಧರ್ಮಸ್ಥಳದಿಂದ ನಡೆದಿದೆ. ಪುಣ್ಯ ಸ್ನಾನದ ಹೆಸರಿನಲ್ಲಿ ಮಲಿನವಾದ ನೇತ್ರಾವತಿ. ಸರ್ಕಾರದ ಆದೇಶದ ಬೆನ್ನಲ್ಲೇ ಜೀವನದಿಯ ಸ್ವಚ್ಛತಾ ಕಾರ್ಯ. ನದಿಯಿಂದ ಲೋಡ್ ಗಟ್ಟಲೆ ತ್ಯಾಜ್ಯ ತೆಗೆಸಿದ ಸೇವಾ ಸಂಸ್ಥೆ. ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಹೀಗೆ ಬಂದ ಭಕ್ತರಲ್ಲಿ ಬಹುತೇಕರು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ. ಆದರೆ ಹೆಚ್ಚಿನ ಭಕ್ತಾದಿಗಳು ಪಾಪ ತೊಳೆಯುವ ಭರದಲ್ಲಿ ನೇತ್ರಾವತಿ ನದಿಯನ್ನ ಸಂಪೂರ್ಣ ಮಲಿನಗೊಳಿಸಿದ್ದಾರೆ. ಎಲ್ಲಿ ನೋಡಿದರೂ ಬಟ್ಟೆ, ಶಾಂಪೂ, ಸಾಬೂನುಗಳ ರಾಶಿಯಿಂದ ನೇತ್ರಾವತಿ ಕಲುಷಿತಗೊಂಡಿದ್ದಾಳೆ. ಆದರೆ ಭಾನುವಾರ ನಡೆದ ಮಹತ್ ಕಾರ್ಯದಿಂದ ನೇತ್ರಾವತಿ ಪಾವನಗೊಂಡಿದ್ದಾಳೆ. ಬೆಳ್ತಂಗಡಿಯ ಬದುಕು ಕಟ್ಟೋಣ ಬನ್ನಿ ತಂಡ ಯಶಸ್ವಿ ನೇತ್ರಾವತಿ ಸ್ವಚ್ಛತಾ ಅಭಿಯಾನ ನಡೆಸಿದೆ. 1000ಕ್ಕೂ ಅಧಿಕ ಜನ ಸ್ನಾನಘಟ್ಟದಲ್ಲಿ ನೇತ್ರಾವತಿಯನ್ನ ಮತ್ತೆ ಪರಿಶುದ್ಧಗೊಳಿಸುವ ಪ್ರಯತ್ನ ನಡೆಸಿದ್ದಾರೆ. ಇವತ್ತು ನಾವು ಬದುಕು ಕಟ್ಟೋಣ ತಂಡ ಮತ್ತು ಪತ್ರಕರ್ತರ ಸಂಘ, ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ಉಜಿರೆ ಕಾಲೇಜಿನ STM ಕಾಲೇಜಿನ NSSನ ವಿದ್ಯಾರ್ಥಿಗಳು ಮತ್ತು ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ಇವರನ್ನು ಮತ್ತು ಬದುಕು ಕಟ್ಟೋಣ ತಂಡದ ಕಾರ್ಯಕರ್ತರು ಎಲ್ಲರೂ ಸುಮಾರು 500ಕ್ಕೂ ಮಿಕ್ಕಿ ಯುವ ಜನತೆ ಸೇರಿಕೊಂಡು ಈ ನೇತ್ರಾವತಿಯ ಒಡಲನ್ನು ಸ್ವಚ್ಛ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಸ್ವಚ್ಛತೆ ಎನ್ನುವುದು ದೇಶದಲ್ಲಿ ದಿನ ಬೆಳಗಾದರೂ ಎಲ್ಲರೂ ಕೂಡ ಎಲ್ಲ ಕಡೆಯಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ತುಂಬ ಜನ, ಸಾವಿರಾರು ಜನ ಭಕ್ತಾದಿಗಳು ಈ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಬಂದು ಅವರು ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡ್ತಾರೆ. ಆದರೆ ಸ್ನಾನಕ್ಕೆ ಬರಬೇಕಿದ್ರೆ ಅವರು ಉಪಯೋಗ ಮಾಡಿದಂಥ ಬಟ್ಟೆಗಳನ್ನು ಒಂದು ನಂಬಿಕೆ ಇರ್ತದೆ, ಭಕ್ತಾದಿಗಳೊಂದು ನಂಬಿಕೆ ಉಂಟು. ಯಾಕಂದರೆ ನಾವು ಏನಾದರೂ ಈ ಬಟ್ಟೆಗಳನ್ನು ಹಾಕಿದ ಕೂಡ ನಮ್ಮ ಪಾಪ ಪರಿಹಾರ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಬಂದಂಥ ಭಕ್ತಾದಿಗಳೇನು ನಾವು ಸ್ನಾನ ಮಾಡಿ ಹೋಗುವಾಗ ಅವರಲ್ಲಿ ಅವರು ತೊಟ್ಟುಕೊಂಡಂಥ ಹಳೆ ಬಟ್ಟೆಗಳೇನುಂಟು ಅದನ್ನು ನೀರಲ್ಲಿ ಹಾಕಿ ಮತ್ತು ದೇವರ ಫೋಟೋಗಳು ಇರ್ಬೋದು, ಇನ್ನಿತರ ಮನೆಯಲ್ಲಿ ಭಕ್ತಿಗಾಗಿ ಇಟ್ಟಂಥ, ನಂಬಿಕೆಗಾಗಿ ಇಟ್ಟಂಥ ವಸ್ತುಗಳಿರ್ಬೋದು, ಕೂದಲು ಇರ್ಬೋದು, ಮತ್ತು ನೂಲುಗಳಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಇಲ್ಲಿ ಬಂದು ಹೊಳೆಯಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ಅವರ ಪಾಪವನ್ನು ಪರಿಹಾರ ಮಾಡಿ ಹೋಗುವಂಥ ಅವರ ನಂಬಿಕೆ ಇರ್ಬೋದು. ಆದರೆ ಅವರ ನಂತರ ಬರುವಂಥ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಕಷ್ಟ ಆಗ್ತಾ ಉಂಟು. ಯಾಕಂದರೆ ಸ್ನಾನ ಮಾಡಿ ಅವನ ಮೇಲೆ ಬರಬೇಕಿದ್ರೆ ಆ ಬಟ್ಟೆಗಳು ಅವನ ತಲೆಯಲ್ಲಿಯೋ ಹೆಗಲಲ್ಲಿಯೋ ಸಿಕ್ಕಿಕೊಳ್ತದೆ. ಆದ ಕಾರಣ ನಾವು ಇವತ್ತು ಸ್ವಚ್ಛತೆ ಮಾಡೋ ಜೊತೆಗೆ ನಾವು ಒಂದಷ್ಟು ಬಂದಂಥ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಯಾಕಂದರೆ ಕೆಲವು ದಿನಗಳ ಹಿಂದೆಯಷ್ಟೇ ಅರಣ್ಯ ಪರಿಸರ ಖಾತೆ ಸಚಿವ ಈಶ್ವರ ಖಂಡ್ರೆ ಪುಣ್ಯಕ್ಷೇತ್ರಗಳ ಅಧೀನದಲ್ಲಿ ಬರುವ ನದಿಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ಶಾಂಪೂ, ಸೋಪ್ಗಳ ಮಾರಾಟಕ್ಕೆ ನಿರ್ಬಂಧ ಹೇರಬೇಕು ಹಾಗೂ ಭಕ್ತಾದಿಗಳು ಬಟ್ಟೆಗಳನ್ನು ಸ್ನಾನಘಟ್ಟದ ಬಳಿಯೇ ಬಿಟ್ಟು ಹೋಗದಂತೆ ಸೂಕ್ತ ಕ್ರಮ ವಹಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಈ ಬೆನ್ನಲ್ಲೇ ಇದೀಗ 1000ಕ್ಕೂ ಅಧಿಕ ಜನರು ಒಂದಾಗಿ ನೇತ್ರಾವತಿಯಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ಸ್ವಚ್ಛತಾ ಕಾರ್ಯದ ಸಮಯದಲ್ಲಿ ನೇತ್ರಾವತಿಯ ಒಡಲಲ್ಲಿ ಲೋಡ್ ಕಟ್ಟಲೆ ಬಟ್ಟೆಗಳು, ಶಾಂಪೂ, ಸೋಪಿನ ಪ್ಯಾಕೆಟ್ಗಳು ದೊರಕಿವೆ. ಭಕ್ತರು ನಂಬಿಕೆಯ ನೆಪದಲ್ಲಿ ನದಿಯಲ್ಲಿ ಬಿಟ್ಟು ಹೋದ ಬಟ್ಟೆಗಳು, ದಾರಗಳು ಎಲ್ಲವನ್ನೂ ಸ್ವಚ್ಛ ಮಾಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಇಲಾಖೆ ಹಾಗೂ STM ಕಾಲೇಜು ವಿದ್ಯಾರ್ಥಿಗಳ ಈ ಮಹತ್ ಕಾರ್ಯದಿಂದ ನೇತ್ರಾವತಿ ಇದೀಗ ಶುದ್ಧಳಾಗಿದ್ದಾಳೆ. ಈ ಊರಿನಲ್ಲಿ ಅಥವಾ ಯಾವುದೊಂದು ಟೂರಿಸ್ಟ್ ಪ್ಲೇಸ್ ಇರಲಿ, ಒಂದು ದೊಡ್ಡ ದೊಡ್ಡ ದೇವಸ್ಥಾನ ಇರಲಿ, ಅಲ್ಲಿನ ಲೋಕಲೈಟ್ಸ್ಗಳು ಹೇಳುವಂಥದ್ದು ಅಂದರೆ ಮೊದಲ ಕಂಪ್ಲೇಂಟ್ಸ್ ಅಂತಂದರೆ ಅಲ್ಲಿಗೆ ಬೇರೆ ಕಡೆಯಿಂದ ಬಂದವರು ಆ ಭಾಗವನ್ನು ಅಂದರೆ ಹಾಳು ಮಾಡ್ತಿದ್ದಾರೆ. ಅಂದರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ವರ್ಲ್ಡ್ ವೈಡಿಂದ ಬರುವಂಥದ್ದು ಇದೆ ಇಲ್ಲಿಗೆ. ಸೊ ಇಲ್ಲಿನ ಜನರು ಏನು ಕಂಪ್ಲೇಂಟ್ ಹೇಳ್ತಾರೆ ಅಂತಂದರೆ, ಬೇರೆ ಕಡೆಯಿಂದ ಬರುವವರು ಇಲ್ಲಿನ ಸಂಸ್ಕೃತಿಯನ್ನು ಅಂದರೆ ಸ್ವಚ್ಛತೆಯನ್ನು ಇಟ್ಕೊಳ್ಳೋದಿಲ್ಲ, ಹಾಳು ಮಾಡ್ತಾರೆ, ಇದರಿಂದ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬಂದವರು ಹೋದ ಜಾಗವನ್ನು ಹಾಳು ಮಾಡದೆ ನೀಟ್ನೆಸ್ಸನ್ನು ಅಲ್ಲಿ ಮೇಂಟೈನ್ ಮಾಡಬೇಕು. ಎಲ್ಲ ಕಡೆ
ಕಸದ ಬುಟ್ಟಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಸೊ ಅದೆಲ್ಲ ಪ್ರೊವೈಡ್ ಮಾಡಿರುವಾಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲೇ ಅವರ ಹಳೆ ಬಟ್ಟೆಗಳನ್ನು ಇರ್ಬೋದು, ಅಥವಾ ಇವಾಗ ನಾವಲ್ಲಿ ಸೋಪ್ ಎಲ್ಲ ಸುಮಾರಷ್ಟಿತ್ತು, ಒಂದೊಂದು ರಾಶಿ, ಅದೆಲ್ಲ ಬರೀ ಒಂದೊಂದು ದಿನದ್ದು, ಒಂದು ಹೊತ್ತಿಂದು. ಸೊ ಹೀಗೆ ಆಗುವಾಗ ಒಂದು ವಾರದಲ್ಲಿ ಎಷ್ಟಿರ್ಬೋದು ಅಥವಾ ಒಂದು ತಿಂಗಳಲ್ಲಿ ಎಷ್ಟಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಗಮನ ವಹಿಸಬೇಕು. ಅದರ ಬಗ್ಗೆ ಎಲ್ಲ ಬಂದವರು ಕೂಡ ಒಂದು ಜಾಗದಲ್ಲಿ ಹೇಗಿರಬೇಕು ಅನ್ನೋಂಥದ್ದು ಕೂಡ ಅದು ಅವರಿಗೆ ಕೂಡ ಅದು ಅಂದರೆ ಅವ್ರು ಮನದಟ್ಟು ಮಾಡಿಕೊಂಡು ಬರಬೇಕು. ಇನ್ನೊಂದು ಕಡೆ ಹೋಗಿ ಅದನ್ನು ಹಾಳು ಮಾಡುವಂಥದ್ದಲ್ಲ ಅನ್ನೋದು ನನ್ನ ಕನ್ಸರ್ನ್. ಇನ್ನಾದರೂ ಭಕ್ತರು ತಮ್ಮ ಪಾಪ ತೊಳೆದುಕೊಳ್ಳುವ ಭರದಲ್ಲಿ ಪುಣ್ಯ ನದಿಗಳ ಮಲಿನವಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಈ ಮೂಲಕ ಮುಂದಿನ ವರ್ಷ ಈ ರೀತಿ ನೇತ್ರಾವತಿ ಸ್ವಚ್ಛತಾ ಅಭಿಯಾನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು ಎಂಬುದೇ ಇಂದಿನ ಕಾರ್ಯಕ್ರಮದ ಆಶಯ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24/7.